ಅಕ್ಕನ ಮಗಳ ಬರ್ತ್ಡೇ ಪಾರ್ಟಿಗಾಗಿ ಕೈಯಲ್ಲಿ ಕೇಕ್ ಹಿಡಿದು ನೂರಾರು ಸುಂದರ ಕನಸುಗಳೊಂದಿಗೆ ಹೆಜ್ಜೆ ಹಾಕುತ್ತಿದ್ದ ಯುವತಿಗೆ ಯಮಸ್ವರೂಪಿಯಾಗಿ ಬಂದ ಕಾರೊಂದು ಡಿಕ್ಕಿ ಹೊಡೆದು ಆಕೆಯ ಉಸಿರು ನಿಲ್ಲಿಸಿದೆ. ಬಂಟ್ವಾಳದ ದಾಸರಕೋಡಿ ಎಂಬಲ್ಲಿ ಈ ಅಕ್ಟೋಬರ್ 13ರಂದು ಈ ಘಟನೆ ನಡೆದಿದ್ದು, ಬರ್ತ್ಡೇ ಸಂಭ್ರಮದಲ್ಲಿರಬೇಕಾಗಿದ್ದ ಮನೆ ಸೂತಕದ ಮನೆಯಾಗಿ ಬದಲಾಗಿದೆ. ಹೌದು, ಅಕ್ಕನ ಮಗಳ ಬರ್ತ್ಡೇ ಪಾರ್ಟಿಗಾಗಿ ಕೈಯಲ್ಲಿ ಕೇಕು ಹಿಡಿದು ನೂರಾರು ಸುಂದರ ಕನಸುಗಳೊಂದಿಗೆ ಹೆಜ್ಜೆ ಹಾಕ್ತಾ ಇದ್ದ ಯುವತಿಗೆ ಯಮ ಸ್ವರೂಪಿಯಾಗಿ ಬಂದ ಕಾರೊಂದು ಡಿಕ್ಕಿ ಹೊಡೆದು ಆಕೆಯ ಉಸಿರು ನಿಲ್ಲಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಬಾಯ್ಲ ನಿವಾಸಿ ಶೇಖರ ಪೂಜಾರಿಯವರ 4ನೇ ಮಗಳಾದ ಪಾವನ ಸಾವನ್ನಪ್ಪಿದ ಯುವತಿಯಾಗಿದ್ದು, ಬಸ್ಸಿನಿಂದ ಇಳಿದು ಮನೆ ಕಡೆಗೆ ನಡೆದುಕೊಂಡು ಹೋಗ್ತಾ ಇದ್ದ ಸಮಯದಲ್ಲಿ ಈ ದಾರುಣ ಘಟನೆ ಸಂಭವಿಸಿದೆ. ಸಾವನ್ನಪ್ಪಿದ ಪಾವನಳ ಅಕ್ಕನ ಮಗುವಿನ 2ನೇ ವರ್ಷದ ಹುಟ್ಟುಹಬ್ಬವನ್ನು ಮಾಡುವ ತರಾತುರಿಯಲ್ಲಿ ಹಬ್ಬದ ವಾತಾವರಣದಲ್ಲಿದ್ದಂತಹ ಮನೆಯಲ್ಲಿ ಈ ಘಟನೆ ನಡೆದಿದ್ದು, ಮನೆಯಲ್ಲಿ ದುಃಖ ಮಡುಗಟ್ಟಿದೆ. ಮಗಳ ಸಾವಿನ ಸುದ್ದಿಯ ಆಘಾತದಿಂದ ಇನ್ನೂ ಹೊರಬಾರದ ಅಪ್ಪ ಅಮ್ಮ ಜೊತೆ ಸಹೋದರಿಯರು ನೀರವ ಮೌನಕ್ಕೆ ಜಾರಿದ್ದಾರೆ. ಅಕ್ಕನ ಮಗಳ 2ನೇ ವರ್ಷದ ಹುಟ್ಟುಹಬ್ಬಕ್ಕೆಂದು ಬಿಸಿ ರೋಡ್ನಿಂದ ಕೇಕನ್ನು ಹಿಡಿದುಕೊಂಡು ಬಂದಿದ್ಲು. ಬಸ್ಸಿನಿಂದ ಇಳಿದು ಮನೆಯ ಕಡೆ ಹೆದ್ದಾರಿಯಲ್ಲಿ ನಡೆದುಕೊಂಡು ಹೋಗುವ ವೇಳೆ ಕೈಯಲ್ಲಿ ಕೇಕ್ ಕೂಡ ಇತ್ತು. ವಿಧಿ ಕಾರಿನ ರೂಪದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ಪಾವನ ಹಿಂಬದಿಯಿಂದ ಡಿಕ್ಕಿ ಹೊಡೆದು ಆಕೆ ನೀರು ಹರಿದು ಹೋಗುವ ಚರಂಡಿಗೆ ಬಿದ್ದು ಮಳೆಯ ನೀರಿಗೆ ಕೊಚ್ಚಿಕೊಂಡು ಹೋಗಿದ್ಲು. ಅಪಘಾತದ ರಭಸಕ್ಕೆ ಪಾವನ ಅಲ್ಲೇ ಕೊನೆಸರು ಎಳೆದಿದ್ಲು. ಪಾವನಳ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತಾದ್ರೂ ತನ್ನ ಪ್ರೀತಿಯ ಮಗುವಿಗೆ ತಂದಿದ್ದಂತಹ ಕೇಕ್ ಮಾತ್ರ ಆಕೆಯ ಕೈಯಲ್ಲಿ ಭದ್ರವಾಗಿತ್ತು. ಪದವಿ ಮುಗಿಸಿ ದುಡಿಯಲು ಪ್ರಾರಂಭಿಸಿದ ಬಳಿಕ ಆಕೆಯ ಮನೆಯಲ್ಲಿ ನಡೆಯುವ ಮೊದಲ ಸಂಭ್ರಮದ ದಿನ ಅಕ್ಕನ ಮಗುವಿನ ಹುಟ್ಟುಹಬ್ಬದ ಆಚರಣೆಯಾಗಿತ್ತು. ಆ ಕಾರಣಕ್ಕಾಗಿಯೇ ಹುಟ್ಟುಹಬ್ಬದ ಎಲ್ಲ ಉಸ್ತುವಾರಿಗಳನ್ನು ಪಾವನ ವಹಿಸಿಕೊಂಡಿದ್ಲು. ಪ್ರತಿದಿನ ಬಿಸಿ ರೋಡ್ನಿಂದ ಕೆಲಸ ಮುಗಿಸಿ ಬರುವ ಪಾವನ ದಾಸರಕೋಡಿ ತಲುಪಿದ ಬಳಿಕ ತನ್ನ ಅಪ್ಪ ಅಥವಾ ಭಾವನ ಬೈಕ್ನಲ್ಲಿ ಮನೆಗೆ ತೆರಳ್ತಾ ಇದ್ಲು. ಆದರೆ ಗುರುವಾರ ಭಾರೀ ಮಳೆಯಾಗ್ತಾ ಇದ್ದ ಹಿನ್ನೆಲೆಯಲ್ಲಿ ಕಾಲ್ನಡಿಗೆಯಲ್ಲೇ ರಸ್ತೆಯ ಬದಿಯಲ್ಲಿ ಮನೆ ಕಡೆಗೆ ಹೆಜ್ಜೆ ಹಾಕಿದ್ಲು. ಆದರೆ ವಿಧಿಯಂದು ಆಕೆಯ ಹಣೆಯಲ್ಲಿ ಸಾವನ್ನೇ ಬರದ ಕಾರಣ ಆಕೆ ಕಾರಿಗೆ ಬಲಿಯಾಗಿದ್ದಾಳೆ. ಮನೆಯಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಬೇಗ ಬರುವಂತೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವ ವೇಳೆ ತಂದೆಗೆ ಕರೆಯನ್ನ ಮಾಡಿದ್ಲು. ಇದು ಪಾವನಳ ಕೊನೆಯ ಫೋನ್ ಸಂಭಾಷಣೆಯೂ ಆಗಿತ್ತು. ಘಟನೆಗೆ ಸಂಬಂಧಪಟ್ಟಂತೆ ಅತಿ ವೇಗ ಮತ್ತು ನಿರ್ಲಕ್ಷ್ಯತನದ ಚಾಲನೆಯ ಕಾರಣಕ್ಕಾಗಿ ಚಾಲಕನ ಮೇಲೆ ಸೆಕ್ಷನ್ 304 ಅಡಿಯಲ್ಲಿ ಪ್ರಕರಣವೆಂದು ದಾಖಲಾಗಿದೆ. ಆದರೆ ಅಜಾಗರೂಕತೆಯ ಚಾಲನೆಯಿಂದ ಹೋದ ಅಮಾಯಕಳ ಜೀವ ಮತ್ತೆ ಬರುವುದೇ. ಮತ್ತೆ ದಾಸರಕೋಡಿಯ ಪಾವನ ಇಲ್ಲದ ಆ ಮನೆಯಲ್ಲಿ ಹಿಂದಿನ ಸಂತಸ ಮತ್ತೆ ಮರಳುತ್ತೆ.